ಕ್ರಿಶ್ಚಿಯನ್ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ಇದರ ವತಿಯಿಂದ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಡಿಸೆಂಬರ್ 25ರಂದು ಆಚರಿಸಲಿರುವ ಕ್ರಿಸ್ಮಸ್ ಹಬ್ಬದ ವಿಚಾರ. ಕ್ರಿಸ್ಮಸ್ ಮನುಷ್ಯರನ್ನು ಪ್ರೀತಿಸುವ ಹಬ್ಬ. ನಮ್ಮ ದೇಶ ಸರ್ವಧರ್ಮೀಯರ ಹಬ್ಬಗಳ ನಾಡು. ಇಲ್ಲಿನ ಆಚಾರ ವಿಚಾರಗಳು, ನಮ್ಮಲ್ಲಿ ಹೂತು ಹೋಗಿರುವಂಥ ನಂಬಿಕೆ, ಋತುಗಳ ಬದಲಾವಣೆಯಿಂದ ಬೆಳೆದು ಬಂದಿರುವ ಸಂಸ್ಕಾರ ಹಬ್ಬ ಹರಿದಿನಗಳ ಹೊಣಲನ್ನೇ ಹರಿಸಿವೆ ಎಂದರೆ ತಪ್ಪಾಗಲಾರದು. ನಾವು ಆಚರಿಸುವ ಹಬ್ಬಕ್ಕೆ ತನ್ನದೇ ಆದ ಮಹತ್ವವಿದೆ, ವೈಶಿಷ್ಟ್ಯವಿದೆ, ಒಂದು ನಿರ್ದಿಷ್ಟ ಹಿನ್ನೆಲೆ ಕೂಡ ಇದೆ. ನಮ್ಮ ಸಂಸ್ಕೃತಿಯ ದೇಗುಲದಲ್ಲಿ ಹಬ್ಬಗಳು ದೀಪವಾಗಿ ನಿರಂತರ ಉರಿಯುತ್ತಲೇ ಇರುತ್ತವೆ. ಸಾವಿರಾರು ವರ್ಷಗಳ ಚರಿತ್ರೆ ಹೊಂದಿರುವ ನಮ್ಮ ದೇಶದಲ್ಲಿ ನಮ್ಮ ಹಬ್ಬಗಳು ಮಾತ್ರವಲ್ಲದೆ ಇತರೆಡೆಗಳಿಂದ, ಇತರ ಸಂಸ್ಕೃತಿಗಳಿಂದ ಅದೆಷ್ಟು ಹಬ್ಬಗಳು ಬಂದು ಇಲ್ಲಿ ಸೇರಿಕೊಂಡಿವೆ. ಅವುಗಳಲ್ಲಿ ಹಲವು ಹಬ್ಬ ನಮ್ಮ ಹಬ್ಬಗಳಾಗಿ ಬಿಟ್ಟಿವೆ. ಅಂಥ ಹಬ್ಬಗಳಲ್ಲಿ ಕ್ರಿಸ್ಮಸ್ ಹಬ್ಬವೂ ಕೂಡ ಒಂದು. ಮನುಷ್ಯತ್ವದ ಬಗ್ಗೆ ಚಿಂತಿಸಲು, ಮನುಷ್ಯತ್ವವನ್ನು ಇನ್ನೂ ಹೆಚ್ಚು ಪ್ರೀತಿಸಲು ಕರೆ ಕೊಡುವ ಹಬ್ಬವೇ ಕ್ರಿಸ್ಮಸ್. ಕ್ರಿಸ್ಮಸ್ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ದೇವರು ತನ್ನ ದೈವತ್ವವನ್ನು ಬಿಟ್ಟು ಮನುಷ್ಯತ್ವವನ್ನು ಬಯಸಿ ಮಗುವಾಗಿ ಜನಿಸಿದ ಪುಣ್ಯ ದಿನ. ವಿಚಿತ್ರ ಅಂದರೆ, ದೇವರು ಶಿಶುವಾಗಿ ಹುಟ್ಟಿದ್ದು ಅರಮನೆಯಲ್ಲಿ ಅಲ್ಲ, ದನದ ಗೋದಳಿಯಲ್ಲಿ, ಕೊಟ್ಟಿಗೆಯಲ್ಲಿ. ಮನುಷ್ಯತ್ವವನ್ನು ಕಳೆದು ಹೋಗಿರುವ ಮನುಷ್ಯರ ಮಧ್ಯೆ ಅಲ್ಲ, ಮನುಷ್ಯನ ಉಳಿವಿಗಾಗಿ ಹಾಳುಣಿಸುವ ಹಸುಗಳ ಮಧ್ಯೆ ಕ್ರಿಸ್ತನ ಜನನ ಆಗ್ತದೆ. ಇದೊಂದು ಐತಿಹಾಸಿಕ. ಆ ಮಗುವನ್ನು ಮೊದಲಾಗಿ ನೋಡುವಂಥ ಒಂದು ಭಾಗ್ಯ ಸಿಗುವುದು ಧರ್ಮಾಧಿಕಾರಿಗಳಿಗೆ ಅಲ್ಲ, ಬದಲಾಗಿ ಕುರಿಗಳನ್ನು ಮೇಯಿಸುವಂಥ ಕುರಿಗಾಯಿಗಳಿಗೆ. ಮಾನವನ ಊಹೆಗೂ ನಿಲುಕದ ಒಂದು ವಿಶೇಷ ಜನನ ನಮ್ಮ ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಶಾಂತಿ ಸಹಬಾಳ್ವೆಯನ್ನು ಸಾರುವ ಈ ಹಬ್ಬವನ್ನು ಜಗತ್ತಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಇದರ ಪ್ರಯುಕ್ತ 25 ತಾರೀಕು ಡಿಸೆಂಬರ್ ಸಾಯಂಕಾಲ 4:00 ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಮುಂಭಾಗದಿಂದ ದರ್ಬೆ ಕಲ್ಲಾರೆ ಮಾರ್ಗವಾಗಿ ಪುತ್ತೂರು ಗಾಂಧಿಕಟ್ಟೆಯವರೆಗೆ ಸಂಭ್ರಮದ ಒಂದು ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ ಹಲವಾರು ವರ್ಷಗಳ ಹಿಂದೆ ಈ ಮೆರವಣಿಗೆಯನ್ನು ನಮ್ಮದೇ ಡಾನ್ ಬಾಸ್ಕೋ ಕ್ಲಬ್ ಮತ್ತು ಕ್ರಿಸ್ಟೋಫರ್ ಅಸೋಸಿಯೇಷನ್ನವರು ಮುನ್ನಡೆಸಿದರು. ಕಾರಣಾಂತರಗಳಿಂದ ಇದು ಕೆಲವು ವರ್ಷಗಳ ಹಿಂದೆ ಸ್ಥಗಿತಗೊಂಡಿತ್ತು. ಮತ್ತೆ ಈ ಸಂಭ್ರಮವನ್ನು ಪುನರ್ ಪ್ರಾರಂಭಿಸಲು ನಮ್ಮ ಯುವಜನತೆಯ ಒತ್ತಾಯ ಕಾರಣ. ಆದ್ದರಿಂದ ಕಳೆದ ವರ್ಷ ನಾವು ಒಂದು ಕ್ರಿಶ್ಚಿಯನ್ ಹಬ್ಬಗಳ ಆಚರಣಾ ಸಮಿತಿಯನ್ನು ರಚಿಸಿ ಇದಕ್ಕೆ ಕಳೆದ ವರ್ಷ ನಾವು ಚಾಲನೆಯನ್ನು ನೀಡಿದ್ದೇವೆ. ಕಳೆದ ವರ್ಷ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಇದು ಯಶಸ್ವಿಯಾಯಿತು. ಇದಕ್ಕೆ ಕಾರಣ ನಮ್ಮ ಸಮುದಾಯದ ಎಲ್ಲ ಜನರು, ಮುಖಂಡರು ನಮಗೆ ಸಹಾಯಹಸ್ತವನ್ನು ನೀಡಿದರು. ಅಲ್ಲದೆ ಇತರ ಧರ್ಮದವರು ಕೂಡ ನಮ್ಮೊಂದಿಗೆ ಸೇರಿಕೊಂಡು ಇದನ್ನು ಯಶಸ್ವಿಯಲ್ಲಿ ಅವರು ಕೂಡ ಪಾತ್ರದಾರರು. ಕಳೆದ ವರ್ಷ ಇದನ್ನು ದರ್ಬೆ ಸಂತ ಫಿಲೋಮಿನಾ ಕಾಲೇಜಿನ ಮುಂಭಾಗದಲ್ಲಿ ಈಗಿನ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಅಮಲ ರಾಮಚಂದ್ರ ಹಾಗೂ ರಫೀಕ್ ಮತ್ತು ಸನ್ಮಾನ್ಯ ವಲೇರಿಯನ್ ಡಯಾಸ್ ಇವರುಗಳು ಉದ್ಘಾಟಿಸಿದರು. ಈ ಬಾರಿ ಈ ಒಂದು ಮೆರವಣಿಗೆಯನ್ನು ಕಮ್ಯುನಿಸ್ಟ್ ಪಕ್ಷದ ನಾಯಕ, ಖ್ಯಾತ ನ್ಯಾಯವಾದಿ PK ಸತೀಶನ್, ವಾರ್ತಾಭಾರತಿ ಪತ್ರಿಕೆಯ ವರದಿಗಾರರಾದ ಸನ್ಮಾನ್ಯ ಸಂಸುದ್ದೀನ್ ಸಂಪ್ಯ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಝೇವಿಯರ್ ಡಿಸೋಜ ಇವರುಗಳು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಲಿದ್ದಾರೆ.
ಈ ಬಾರಿ ಈ ಮೆರವಣಿಗೆಯಲ್ಲಿ ಪುತ್ತೂರು ವಲಯ ಅಂದರೆ ವಾರೋಡು ಅಂತ ಹೇಳ್ತೇವೆ ನಾವು. ಈ ಪುತ್ತೂರು ವಲಯದಲ್ಲಿ ಒಂದು 10-12 ಚರ್ಚ್ಗಳು ಸೇರ್ತವೆ. ಎಲ್ಲ ಕ್ರಿಶ್ಚಿಯನ್ ಬಾಂಧವರು ಇದರಲ್ಲಿ ಭಾಗವಹಿಸಲಿಕ್ಕೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಮೆರವಣಿಗೆಯಲ್ಲಿ ಕಲ್ಲಡ್ಕ, ಗೊಂಬೆಗಳು, DJ, ನಾಸಿಕ್ ಬ್ಯಾಂಡ್, ಸಾಂತಾಕ್ಲೋಸ್, ಸ್ತಬ್ಧ ಚಿತ್ರಗಳು ಮತ್ತು ವಾದ್ಯಗೋಷ್ಠಿ ಈ ಮೂಲಕ ಮೆರವಣಿಗೆ ಸಾಗಿ ಬರಲಿಕ್ಕಿದೆ. ಈ ಒಂದು ಮೆರವಣಿಗೆಯಲ್ಲಿ ಎಲ್ಲ ಧರ್ಮದವರು ಕೂಡ ಭಾಗವಹಿಸಬಹುದು. ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಈ ಒಂದು ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರ ಅಥವಾ ಏನು ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಅಥವಾ ಮಾಡುವುದಾದರೆ ಅದಕ್ಕೂ ಮುಕ್ತ ಅವಕಾಶ ಇದೆ. ಆದರೆ ಅವರು ಒಂದು ದಿವಸ ಮೊದಲಾಗಿ ನಮ್ಮಲ್ಲಿ ಈ ಬಗ್ಗೆ ಒಂದು ಅನುಮತಿಯನ್ನು ಕೇಳಬೇಕು ಅಂತೆ. ಮತ್ತು ಸಾಂತಾಕ್ಲೋಸ್ ವೇಷಧಾರಿಗಳಿಗೆ ಈ ಬಾರಿ ಒಂದು 500 ರೂಪಾಯಿಯ ಗಿಫ್ಟ್ ವೌಚರ್ಗಳನ್ನು ನಾವು ಕೊಡಲಿಕ್ಕಿದ್ದೇವೆ. ಹಾಗೆ ನೀವೆಲ್ಲ ಪತ್ರಕರ್ತ ಮಿತ್ರರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕಾರ ನೀಡುವಂತೆ ನಿಮ್ಮಲ್ಲಿ ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.